ಇವತ್ತೊಂದು ನಾವು ಎಂಗೇಜ್ಮೆಂಟಿಗೆ ಹೊರಟಿದ್ದೇವೆ. ನಮ್ಮ ಮಾವನ ಮಗನ ಎಂಗೇಜ್ಮೆಂಟ್. ಹಾಗೆ ನಾವೆಲ್ಲ ಬಂದು ರೆಡಿಯಾಗಿದ್ದೀವಿ. ನೋಡಿ, ಬಸ್ ಕೂಡ ಬಂದು ನಿಂತಿದೆ. ಇನ್ನು ಇವಾಗ ಸ್ವಲ್ಪ ಹೊತ್ತಲ್ಲಿ ಹೊರಡೋದು. ಬಾಕಿ ಆಗ್ತದೆ ನಿಮ್ಮತ್ತೆ ಚಂದವ್ರೆ ಕಾಕಿ ವಿಶ್ ಮಾಡಿ. ಹಾ, ಕಿರ್ಚನ ಮಾಡ್ತಿರ್ಲಾರ, ಬಸ್ಸಿನವ್ರು ಬರ್ತಿರ್ಲಿಲ್ಲ. ಆದರ್ಶ್ Gracias.
ಮುಂದೆ ಬನ್ನಿ ಬನ್ನಿ ಅಮ್ಮ. ನೋಡಿ നല്ല മുദ്ര പറഞ്ഞ ടേസ്റ്റ് ഉണ്ട്.
ಸೈಡ್ ಸ್ವಲ್ಪ ಹಿಂದೆ ದಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಪದೇ ತೇ ಗೃಹಸ್ಮರಾಮೇ. ಪುಟ ಹೇಳಿ 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 ಎದ್ರ ನೋಡ್ತೀರಿ ಒಂದು ನಿಮಿಷ ಎಸ್ ಎಸ್ ಕ್ಯಾಮರಾ ನೋಡ್ಬೇಡಿ ಒಂದ್ಸಲ ಫೇಸ್ ಟು ಫೇಸ್ ನೋಡಿ ತಡ್ರಿ ತಡ್ರಿ ಅಲ್ಲಿ ಹಿಂದೆ ಬರಬೇಡಿ ಒಂದು ನಿಮಿಷ ಎಸ್ ಈಗ ಒಮ್ಮೆ ಕ್ಯಾಮರಾ ನೋಡಿ ಆದರ್ಶ್ 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 ಒಮ್ಮೆ ಇಲ್ಲಿ ವರ್ಷ ಇಲ್ಲಿ
ನೀವೆಲ್ಲ ಎಲ್ಲಿ ನೋಡ್ತೀರಿ ಅವ್ರು ನೋಡೋದು ಬಿಟ್ಟೆ ನೀವು ವಾಪಸ್ ನಿಂತು ಫಲ ಹೇಳ್ತಾರೆ ಅದೆಂತ ಸಾಂಗ್ ಕಾಯ್ತಾನೆ ಅಮ್ಮ ಮನ್ಸೋಗು ಹಾ ಅಕ್ಕ ಬೇಡ ಪಾಪ ಕೈ 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 ನಮ್ಮ ಇವತ್ತಿನ ಪ್ರಯಾಣ ಇಲ್ಲಿಗೆ ಮುಗಿಯಿತು ಅಂತೇಳಿ. ಹಾ